ಉಡುಪಿ ಶ್ರೀ ಕೃಷ್ಣ ಮಠದ ಬಳಿ ಅಸ್ವಸ್ಥಗೊಂಡು ಅಸಹಾಯಕ ಸ್ಥಿತಿಯಲ್ಲಿದ್ದ ಅಪರಿಚಿತ ವೃದ್ಧರನ್ನು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ತಾರಾನಾಥ್ ಮೇಸ್ತ ಶೀರೂರು ಅವರು ರಕ್ಷಿಸಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಸ್ವಸ್ಥಗೊಂಡವರನ್ನು ತೀರ್ಥಹಳ್ಳಿ ನಿವಾಸಿ ಹಬೀಬ್ ಸಾಬ್ ಎಂದು ಗುರುತಿಸಲಾಗಿದ್ದು, ಸಂಬಂಧಿಕರು ತುರ್ತಾಗಿ ಉಡುಪಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಯ ನಾಗರಿಕ ಸಹಾಯ ಕೇಂದ್ರವನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ತೀರ್ಥಹಳ್ಳಿಯ ಶಿವಮೊಗ್ಗ ಜಿಲ್ಲೆಯ ಪಪ್ಪ ಅಂತ ಹೇಳಿದ್ರೆ ತೀರ್ಥಹಳ್ಳಿ ಅಂತ ಒಂದೊಂದ್ಸಲ ಒಂದೊಂದು ಮಾತಾಡೋದಾ ಇಲ್ಲ ತೀರ್ಥಹಳ್ಳಿ ಅಮ್ಮ ಆಗ ಪಪ್ಪ ಅಂದ್ರೆ ಪಪ್ಪ ಇಲ್ಲ, ಇದು ತೀರ್ಥಹಳ್ಳಿಯಲ್ಲೇ ಇಲ್ಲಿ. ಇದು ವಯಸ್ಸು ಎಷ್ಟು ನಿಮ್ದೀಗ? 19 ಅಲ್ಲ 70. ಸರಿ ಹೇಳು, ಎಷ್ಟು ಬೇಕಲ್ಲ? ಮದುವೆ ಆಗಿದೆಯಾ? ಹಾಂ, ಎಷ್ಟು ಮಕ್ಕಳು? ಹಾಂ, ಹೆಂಡತಿಯಲ್ಲಿದ್ದಾರೆ? ಚೈನಾ ಮಕ್ಕಳಿಲ್ಲಲ್ಲ?